ಮಂಜೇಶ್ವರ ಮರ್ಸಿಯಮ್ಮನವರ ಚರ್ಚ್ಗೆ ಕಿಡಿಗೇಡಿಗಳು ಕಲ್ಲೆಸೆದು ಚರ್ಚಿನ ಗಾಜುಗಳನ್ನು ಪುಡಿಗೇಟಿದ್ದಾರೆ. ಇಂದು ಬೆಳಿಗ್ಗೆ ಚರ್ಚಿನ ಗುರುಗಳು ಪೂಜೆಗೆಂದು ಆಗಮಿಸಿದಾಗ ಗಾಜು ಪುಡಿಗೆಯ್ದ ಸ್ಥಿತಿಯಲ್ಲಿ ಕಂಡುಬಂದಿದೆ. ಬಳಿಕ ಒಳಗೆ ಪ್ರವೇಶಿಸಿದಾಗ ಕಲ್ಲುಗಳು ಪತ್ತೆಯಾಗಿವೆ. ಮಂಜೇಶ್ವರ ಪೊಲೀಸರಿಗೆ ನೀಡಿದ ದೂರಿನಂತೆ ಆಗಮಿಸಿದ ಪೊಲೀಸರು ಪ್ರಾಥಮಿಕ ತನಿಖೆಯನ್ನ ನಡೆಸಿ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಆರು ಗಂಟೆಗೆ ಚರ್ಚ್ ಡೋರ್ಸ್ ಓಪನ್ ಮಾಡಲಿಕ್ಕೆ ಬರುವಾಗ ನಾವು ಕಲ್ಲುಗಳನ್ನು ನೋಡಿದ್ದೇವೆ. ಮತ್ತು ಕಿಟಕಿ ಗ್ಲಾಸ್ ಒಡೆದದ್ದು ನಮಗೆ ಕಂಡುಬಂತು. ಮತ್ತು ಪರಿಶೀಲಿಸುವಾಗ ನಮಗೆ ಅರ್ಥ ಆಯಿತು, ಯಾರ ದುಷ್ಕರ್ಮಿಗಳು ಬಂದು ಒಳಗೆ ನುಗ್ಗಿ ಚರ್ಚಿನ ಒಳಗೆ ನುಗ್ಗಿ ಕಾಂಪೌಂಡ್ ಒಳಗೆ ನುಗ್ಗಿ ಕಲ್ಲು ಬಿಸಾಡಿದ್ದಾರೆ. ಮತ್ತು ಆ ಎಲ್ಲ ಗ್ಲಾಸ್ ಚೂರುಗಳು ಚರ್ಚಿನ ಒಳಗಡೆ ಸಾಧಾರಣ ಅರ್ಧ ಚರ್ಚ್ ಒಳಗಡೆ ಬಂದು ಬಿದ್ದಿದೆ. ಅಷ್ಟು ಫೋರ್ಸಲ್ಲಿ ಆ ಕಲ್ಲುಗಳನ್ನ ಅವರು ಬಿಸಾಡಿದ್ದಾರೆ. ಯಾರ ಬಗ್ಗೆ ಶಂಕೆ ಇಲ್ಲ. ನಿನ್ನೆ ಒಂದು ಕಡೆ ಸ್ವಲ್ಪ ಹೊಯ್ಗೆ ವಿಷಯದಲ್ಲಿ ಗಲಾಟೆ ಆಗಿತ್ತು. ಅಲ್ಲಿ ಸ್ವಲ್ಪ ಕ್ರಿಶ್ಚಿಯನ್ರು ಸೇರಿದರು ಅಂತ ಅನಿಸಿಕೆ ಏನಿಲ್ಲ. ಆದರೆ ಆ ಘಟನೆ ಆಗಿತ್ತಂತಷ್ಟೇ ಹೇಳುವುದು. ಅದು ಇವತ್ತು ಬೆಳಿಗ್ಗೆ ನಾವು ಪೊಲೀಸರಿಗೆ ದೂರು ನೀಡಿದ್ದೇವೆ. ಪೊಲೀಸರು